ಮಹಾಲಿಂಗೇಶ್ವರ ಹಾಗೂ ಮಹಾಗಣಪತಿಯ ಪಾದಾರವಿಂದಗಳಿಗೆ ನಮಿಸುತ್ತಾ ಎಲ್ಲರಿಗೂ ಈ ಇಳಿ ಸಂಜೆಯ ಶುಭ ನಮನಗಳು. ಒಂದು ಸಂಸ್ಥೆ ಹುಟ್ಟಿ ಅದೊಂದು ಅಭಿವೃದ್ಧಿ ಒಂದು ಹಾದಿಯಲ್ಲಿ ಹಲವಾರು ಕಠಿಣ ಸವಾಲುಗಳನ್ನು ಎದುರಿಸ್ತದೆ. ಹಾಗೆ ಎಷ್ಟೊಂದು ಎಡರು ತೊಡರುಗಳನ್ನು ಎದುರಿಸಿಕೊಂಡು ಅದನ್ನೆಲ್ಲ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಎದುರಿಸಿದಾಗ ಮಾತ್ರ ಒಂದು ಸಂಸ್ಥೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ಅಂತಹ ಒಂದು ಸನ್ನಿವೇಶದಲ್ಲಿ ನಾವಿದ್ದೇವೆ ಅಂತ ಹೇಳುವುದಕ್ಕೆ ಸಾಕ್ಷಿಯಾಗಿ ಇವತ್ತು ನಾವು 15 ವರ್ಷವನ್ನು ಪೂರೈಸಿ 16ನೇ ವರ್ಷಕ್ಕೆ ಪಾದಾರ್ಪಣೆಗೈಯುವ ಈ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಕಾರ್ಯಕ್ರಮದ ಮೊದಲಿಗೆ ಅತಿಥಿಗಳನ್ನು ವೇದಿಕೆಗೆ ಆಗಮನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ದೀಪಕ್ ರೈ, ಮಾನ್ಯ ತಾಲೂಕು ಆರೋಗ್ಯಾಧಿಕಾರಿಗಳು, ಹಾಗೆಯೇ ಈ ಸಭಾ ಅಧ್ಯಕ್ಷತೆಯನ್ನು ಡಾಕ್ಟರ್ ಭಾಸ್ಕರ್ ಎಸ್, ಆಡಳಿತ ನಿರ್ದೇಶಕರು, ಪುತ್ತೂರು ಸಿಟಿ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್, ಹಾಗೆಯೇ ಡಾಕ್ಟರ್ ಸೂರ್ಯನಾರಾಯಣ್ ಸರ್, ನಿರ್ದೇಶಕರು, ಪುತ್ತೂರು ಸಿಟಿ ಹಾಸ್ಪಿಟಲ್ ಇವರು, ಹಾಗೂ ಡಾಕ್ಟರ್ ಎಸ್ ಎಂ ಪ್ರಸಾದ್, ಅರಿವಳಿಕೆ ತಜ್ಞರು, ಇವರು ಕೂಡ ವೇದಿಕೆಗೆ ಬರಬೇಕು ಅಂತ ಆಹ್ವಾನಿಸ್ತಾ ಇದ್ದೇನೆ. ಆರಂಭಿಸುವ ಮೊದಲು ಆ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ ಪ್ರಾರ್ಥಿಸುವುದು ನಮ್ಮೆಲ್ಲರ ವಾಡಿಕೆ. ಹಾಗೆಯೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ ಅಂತ ಪ್ರಾರ್ಥಿಸಲಿಕ್ಕೆ ಬರ್ತಿದ್ದಾರೆ ಸ್ವಾತಿ ಹಾಗೂ ಶ್ವೇತಾ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕವಾಹನ ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕವಾಹನ ಸರ್ಪಾಲಂಕೃತನೇ ಗಜಾನನ, ಆದಿಪೂಜಿತ ನೀನು ವೇದವಂದಿತ ನೀನು, ಆದಿಪೂಜಿತ ನೀನು ವೇದವಂದಿತ ನೀನು, ಮೋದಕ ಪ್ರಿಯ ನೀನು ಗಣಾಧಿಪ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲರನ್ನು ಸ್ವಾಗತಿಸಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಭಾಸ್ಕರ್ ಎಸ್ ಇವರು. ಪುತ್ತೂರು ಸಿಟಿ ಆಸ್ಪತ್ರೆಯ ಆ್ಯನಿವರ್ಸರಿ ಸೆಲೆಬ್ರೇಷನನ್ನು ನಾವು 2 ದಿನ ಮುಂಚಿತವಾಗಿ ಇವತ್ತು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿದ್ದಾಗೆ ನಾವು 24 ಗಂಟೆ 365 ದಿವಸ ಸೇವೆ ನೀಡುವಂಥ ಸಂಸ್ಥೆ. ಹಾಗೆ ಎಲ್ಲರನ್ನು ಬರುವ ಹಾಗೆ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ನಾವು ಸಾಧ್ಯವಾದಷ್ಟು ಜನ ಪಾರ್ಟಿಸಿಪೇಟ್ ಮಾಡಬೇಕು ಅಂತೇಳಿ ಈ ಪ್ರೋಗ್ರಾಮನ್ನು ಸಂಡೆಗೆ ತಂದು, ಮತ್ತು ನಮ್ಮ ಆಸ್ಪತ್ರೆಯ ಪಕ್ಕದಲ್ಲೇ ಇಂಥ ಒಂದು ವೆನ್ಯೂ ಈ ಸಲ ನಮಗೆ ಸಿಕ್ಕಿದ್ದರಿಂದ ಇವತ್ತು ಮಾಡ್ತಾ ಇದ್ದೇವೆ. ಈ ಸಮಾರಂಭದ ಈ ಅವಸರದಲ್ಲಿ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮವರೇ ಆದ ಹಾಗೂ ಪುತ್ತೂರಿನ ತಾಲೂಕು ವೈದ್ಯಾಧಿಕಾರಿಯಾಗಿ ಅತ್ಯುತ್ತಮ ಸೇವೆಯನ್ನು ನೀಡುವಂಥ ನಮಗೆಲ್ಲ ಅವರು ನಮ್ಮವರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡುವಂಥ ಡಾಕ್ಟರ್ ದೀಪಕ್ ರೈ ಅವರು ಇವತ್ತು ಮುಖ್ಯ ಅತಿಥಿಯಾಗಿ ಇಲ್ಲಿ ಬಂದಿರ್ತಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ.
ಇನ್ನು ವೇದಿಕೆಯಲ್ಲಿ ನಮ್ಮ ಸಿಟಿ ಆಸ್ಪತ್ರೆಯ ಡೈರೆಕ್ಟರಾದ ಡಾಕ್ಟರ್ ಸೂರ್ಯನಾರಾಯಣ್ ಅವರಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಅತ್ಯಂತ ಚಟುವಟಿಕೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿರುವಂಥ ನಮ್ಮವರೇ ಆದ ನಮ್ಮ ಶೇರ್ ಹೋಲ್ಡರಾದ ಡಾಕ್ಟರ್ SM ಪ್ರಸಾದ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮತ್ತು ಇಲ್ಲಿ ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಬಂದಂಥ ಎಲ್ಲ ಅತಿಥಿಗಳಿಗೆ ನಾನು ಹಾರ್ದಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಇನ್ನು ಸಂಸ್ಥೆ ನಡೆಯುವುದು ಅಲ್ಲಿ ಕೆಲಸ ಮಾಡುವವರಿಂದ. ಹಾಗೆ ನಮ್ಮ ಆಸ್ಪತ್ರೆಯ ಎಲ್ಲ ಸ್ಟಾಫ್ ಮೆಂಬರ್ಸ್ ಅವರ ಮನೆಯವರ ಜೊತೆ ಬರಬೇಕು ಅಂತೇಳಿ ನಾವು ಕೇಳಿಕೊಂಡದ್ದಕ್ಕೆ ನೀವೆಲ್ಲ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಮತ್ತು ನಮ್ಮ ಪ್ರೆಸ್ಸಿನವರು, ಮೀಡಿಯಾದವರು ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಹೆಚ್ಚು ಸಂಖ್ಯೆಯಲ್ಲಿ ನೀವೆಲ್ಲ ಬಂದದನ್ನು ನೋಡಿ ನಮಗೆಲ್ಲರಿಗೂ ಸಂತೋಷ ಆಗಿದೆ. ನಮಸ್ಕಾರ. ಎಲ್ಲರನ್ನು ಸ್ವಾಗತಿಸಿದಂಥ ನಿಮಗೂ ಕೂಡ ಸ್ವಾಗತ ಸರ್. ಹಾಗೆ ಈಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಡಾಕ್ಟರ್ ದೀಪಕ್ ರೈತ್, ಮಾನ್ಯ ತಾಲೂಕು ಆರೋಗ್ಯಾಧಿಕಾರಿಗಳು, ಇವರೊಂದು ಸಣ್ಣ ಪರಿಚಯವನ್ನು ಡಾಕ್ಟರ್ SM ಪ್ರಸಾದ್ ಅವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ವೇದಿಕೆಯ ಮೇಲೆ ಹಾಗೂ ಕೆಳಗೆ ಸೇರಿದಂಥ ಎಲ್ಲ ಗಣ್ಯರೇ, ಡಾಕ್ಟರ್ ದೀಪಕ್ ರೈ ಅವರು ಆ್ಯಕ್ಚುಲಿ ಅವರು ಡಬಲ್ ಆ್ಯಕ್ಟಿಂಗ್, ಹಾಗಾಗಿ ಹೆಚ್ಚು ಅವರ ಬಗ್ಗೆ ಪರಿಚಯ ಅಗತ್ಯ ಇಲ್ಲ. ಅವರು ನಮ್ಮ ಹೋಸ್ಟು ಮತ್ತು ಗೆಸ್ಟ್ ಕೂಡ ಇವತ್ತು ನಮ್ಮ ಪಾರ್ಟ್ನರ್ ಅವರು. ಆದರೂ ವಿದ್ಯುಕ್ತವಾಗಿ ಹೇಳಬೇಕು ಅಂತಾದರೆ ಅವರು ಇದೇ ಊರಿನ ಹಿನ್ನೆಲೆ ಹೊಂದಿರುವಂಥವರು. 1990ರಲ್ಲಿ ಬೆಂಗಳೂರಿನಲ್ಲಿ MBBS ಪದವಿಯನ್ನು ಪಡೆದರು. ಆನಂತರ 1997ರಲ್ಲಿ ರಷ್ಯಾದ ರಸ್ಟೋವ್ ಯೂನಿವರ್ಸಿಟಿಯಿಂದ MS ಯೂರಾಲಜಿಯಲ್ಲಿ ವಿಶೇಷ ವ್ಯಾಸಂಗವನ್ನು ಮಾಡಿದಂಥವರು. ನಂತರ ಪುನಃ 1 ವರ್ಷ ಮಣಿಪಾಲ್ ಹಾಸ್ಪಿಟಲಲ್ಲಿ ಮತ್ತೊಂದು ವರ್ಷ ESI ಹಾಸ್ಪಿಟಲ್ ಮಂಗಳೂರಲ್ಲಿ ಕೆಲಸ ಮಾಡಿ ಆ ನಂತರ 2007ರವರೆಗೆ ಅವರು ಲಿಬಿಯಾಕ್ಕೆ ಹೋದರು. ಲಿಬಿಯಾದಲ್ಲಿ ಸುಮಾರು ಕೆಲಸಗಳನ್ನು ಮಾಡಿದಂಥವರು ನಂತರ ಸೀದಾ ಪುತ್ತೂರಿಗೆ ಬಂದು 2007ರಿಂದ ಸುಮಾರು 2021ರವರೆಗೆ ಬೇರೆ ಬೇರೆ ಗೌರ್ಮೆಂಟಿನ, ಅಂದರೆ ಸುರುವಿಗೆ ಗೌರ್ಮೆಂಟ್ ಆಸ್ಪತ್ರೆ, ಪುತ್ತೂರು ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದರು. ಒಟ್ಟಿಗೆ ಖಾಸಗಿ ಪ್ರಾಕ್ಟೀಸ್ ಕೂಡ ಮಾಡ್ತಾಯಿದ್ರು. ಆಮೇಲೆ ಪಾಲ್ತಾಡು ಮತ್ತು ಕಾಣಿಯೂರು ಇಲ್ಲೆಲ್ಲ ವೈದ್ಯಾಧಿಕಾರಿಗಳಾಗಿ 2021ರ ನಂತರ ತಾಲೂಕು ವೈದ್ಯಾಧಿಕಾರಿಯಾಗಿ ಪದೋನ್ನತಿ ಹೊಂದಿ ಅತ್ಯುತ್ತಮವಾಗಿ ಆ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವರಿಗೆ 2021ರಲ್ಲಿ ಅತಿ ಹೆಚ್ಚು NSU ಅಂದರೆ ನೋವು ಸ್ಕಾಲ್ಪೆಲ್ ವ್ಯಾಸೆಕ್ಟಮಿ ಮಾಡಿದ್ದಕ್ಕೆ ಒಂದು ಪ್ರಶಸ್ತಿ ಬಂದಿದೆ ಅಂತ ಹೇಳೋದು ಬಹಳ ಹೆಮ್ಮೆಯ ವಿಷಯ. ಅದಲ್ಲದೆ ತಾಲೂಕು ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ 2024ರಲ್ಲಿ ಅತ್ಯುತ್ತಮ ತಾಲೂಕು ಆರೋಗ್ಯಾಧಿಕಾರಿ ಎಂಬಂಥ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಇದೆಲ್ಲ ಅಲ್ಲದೆ ಅವರು ಪುತ್ತೂರಿನ ಪ್ರತಿಷ್ಠಿತವಾದಂಥ ಪುತ್ತೂರು ಕ್ಲಬ್ ಇದರ ಸ್ಥಾಪಕ ಅಧ್ಯಕ್ಷರು ಕೂಡ. ಹಾಗೆ ಅವರ KGM ಅಂದರೆ ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ ಇದರ ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ಪತ್ನಿ ಮತ್ತು ತಮ್ಮ ಪುತ್ರರೊಂದಿಗೆ ಪುತ್ತೂರಿನಲ್ಲಿ ಸಂತೋಷದ ಜೀವನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅವರನ್ನು ಪರಿಚಯ ಮಾಡಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇತ್ತೀಚೆಗೆ ಆಸ್ಪತ್ರೆಗಳ ಒಕ್ಕೂಟದ ಸಹಯೋಗದೊಂದಿಗೆ ಎಲ್ಲ ಪುತ್ತೂರು ತಾಲೂಕಿನ ಎಲ್ಲ ಆಸ್ಪತ್ರೆಗಳಿಗೆ ಕ್ರಿಕೆಟ್ ಹಾಗೂ ಥ್ರೋಬಾಲ್ ಮ್ಯಾಚ್ ನಡೆದಿತ್ತು. ಅದರಲ್ಲಿ ಥ್ರೋಬಾಲಲ್ಲಿ ನಮ್ಮ ಮಹಿಳಾ ತಂಡದವರು ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಅದರ ಬಹುಮಾನ ವಿತರಣೆ ಈಗ ನಡೀಲಿಕ್ಕಿದೆ. ತಂಡದಲ್ಲಿದ್ದ ಎಲ್ಲರೂ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಭವ್ಯಶ್ರೀ, ರಕ್ಷಾಕುಮಾರಿ, ಗಾಯತ್ರಿ, ವಿಮಲಾ, ಕಲಾಶ್ರೀ, ಅಶ್ವಿನಿ ಕುಮಾರಿ, ಜಯಶ್ರೀ,
ದಿವ್ಯಶ್ರೀ, ಅಶ್ವಿನಿ, ನವ್ಯಶ್ರೀ. ಈ ಪ್ರಶಸ್ತಿಯನ್ನು ಮಾನ್ಯ ತಾಲೂಕು ಆರೋಗ್ಯಾಧಿಕಾರಿಯಾಗಿರುವಂತಹ ಡಾಕ್ಟರ್ ದೀಪಕ್ ರೈ ಅವರು ವಿತರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಪ್ರಶಸ್ತಿಯಾಗಿ 7,272 ರೂಪಾಯಿ ಬಂದಿತ್ತು ಇಡೀ ತಂಡಕ್ಕೆ. ಅದರ ಜೊತೆಗೆ ಆಸ್ಪತ್ರೆಯ ಕಡೆಯಿಂದ ಎಲ್ಲರಿಗೂ 1,000 ಹಾಗೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಕ್ರಿಕೆಟ್ ತಂಡ ಕೂಡ ಇತ್ತು. ಈ ಸಲ ಭಾಗವಹಿಸಿದ್ದಕ್ಕಾಗಿ ಆಸ್ಪತ್ರೆ ಕಡೆಯಿಂದ ಒಂದು ಸಣ್ಣ ಬಹುಮಾನವನ್ನು ಇಟ್ಟಿದ್ದಾರೆ. ಅದನ್ನು ಕೂಡ ಕ್ರಿಕೆಟ್ ತಂಡದಲ್ಲಿದ್ದ ಎಲ್ಲರೂ ಬಂದು ವೇದಿಕೆಗೆ ತಗೊಳ್ಬೇಕು ಅಂತ ಹೇಳ್ತಿದ್ದೇನೆ. ಆನಂದ, ಲಕ್ಷ್ಮೀಶ, ಹರೀಶ್, ಯತಿನ್ ಕುಮಾರ್, ಉದಯ್ ಕುಮಾರ್, ಪ್ರವೀಣ್, ರಕ್ಷಿತ್, ಶರತ್, ರೋಹಿತ್ ಕುಮಾರ್, ಡಾಕ್ಟರ್ SM ಪ್ರಸಾದ್, ವಿಷ್ಣು ಕಿರಣ್ ಹಾಗೂ ವಿಶ್ವನಾಥ್. ಟೀಮಿನಲ್ಲಿದ್ದ ಭವ್ಯ ಹಾಗೂ ರಕ್ಷಾ ಕುಮಾರಿ ಅವರು ಬಂದಿದ್ದಾರೆ. ಅವರಿಗೆ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು ಸರ್. ಈ ವಾರ್ಷಿಕೋತ್ಸವದ ಸಲುವಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಲವಾರು ಮನೋರಂಜನಾ ಕ್ರೀಡೆಗಳನ್ನು ಶ್ರೀಮತಿ ಮಂಜುಳಾ ಭಾಸ್ಕರ್, ಶ್ರೀಮತಿ ಮನೋರಮಾ ಸೂರ್ಯ ಹಾಗೂ ಡಾಕ್ಟರ್ ಶ್ರುತಿ ಅಲೆವರು ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಗಿತ್ತು. ಅದರ ಬಹುಮಾನ ವಿತರಣೆ ಈಗ ನಡೀಲಿಕ್ಕಿದೆ. ಅದನ್ನು ಮಂಜುಳಾ ಮೇಡಮ್ ಹಾಗೂ ಮನೋರಮಾ ಸೂರ್ಯ ಅವರು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
ಪ್ರತಿ ಸಲದಾಗೆ ಈ ಸರಿ ಕೂಡ ನಾವು ಗೇಮ್ಸ್ ಮಾಡಿದ್ದೆವು. ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತ ಹೇಳಿದರೆ, ನಾವು ಕಳೆದ ಸಾರಿ ಹೇಳಿದ್ದೆವು ಒಂದು ಸಲ ಪಾರ್ಟಿಸಿಪೇಟ್ ಮಾಡಿದವರು ಪುನಃ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ದು. ಆದರೆ ಈ ಸಾರಿ ಏನು ಮಾಡಿದ್ದು ಅಂತ ಹೇಳಿದರೆ, ಯಾರಿಗೆಲ್ಲ ಪ್ರೈಸ್ ಬರಲಿಲ್ಲ ಅವರು ಪ್ರೈಸ್ ಬರುವ ತನಕ ಬರ್ಬೋದು ಅಂತೇಳಿ ಮಾಡಿದ್ದು. ಹಾಗಾಗಿ 4 ಸಾರಿ ನಾವು ವಾರದಲ್ಲಿ 2 ಹಾಗೆ ಬ್ಯಾಚ್ ಮಾಡಿ 4 ಸಲ ಗೇಮ್ಸ್ ಕಂಡಕ್ಟ್ ಮಾಡಿದ್ದೆವು. ಅದರಲ್ಲಿ 4 ಸಾರಿ ಬಂದವರು ಸಹ ಇದ್ದಾರೆ, ಲಾಸ್ಟಿಗೆ ಪ್ರೈಸ್ ಸಿಕ್ಕಿದವರು ಇದ್ದಾರೆ, ಸಿಕ್ಕದವರು ಇದ್ದಾರೆ. ಪ್ರೈಸ್ ಸಿಕ್ಕಿದವರಿಗೆಲ್ಲರಿಗೂ ಅಭಿನಂದನೆಗಳು. ನಾನು ಗೇಮ್ ನಂಬರ್ 1 ಹಾಗೆ ಹೇಳ್ತಾ ಹೋಗ್ತೇನೆ ತುಂಬ ಇರುವ ಕಾರಣ. ಮೊದಲನೇ ಗೇಮಲ್ಲಿ ಫಸ್ಟ್ ಪ್ರೈಸ್ ಶ್ರೀಮತಿ ಅಮಿತಾ. ಫಸ್ಟ್ ಪ್ರೈಸೇ ಎಲ್ಲರಿಗೂ ಬಂದಿರೋದು. ಸ್ವಾತಿ, ಕಾವ್ಯಶ್ರೀ, ಶಿಜಿ ಎಲ್ರಿಗೂ ಫಸ್ಟೇ. ಕಾವ್ಯಶ್ರೀ ಬಂದ್ಲ, ಶಿಜಿ, ಯಶ್ಮಿತಾ, ಅಕ್ಷತಾ, ಲಲಿತಾ, ಯಶ್ಮಿತಾ, ಅಕ್ಷತಾಜಿ, ಲಲಿತಾ, ಗೇಮ್ ಸೆಕೆಂಡ್ ಸ್ಪೂನಿಂದ ಮಾರ್ಬಲ್ ಅಂತೇಳಿ ಒಂದು ಗೇಮ್ ಮಾಡಿದ್ದೆವು. ಅದರಲ್ಲಿ ಫಸ್ಟ್ ಪ್ರೈಸ್ ಲಲಿತಾ, ಸೆಕೆಂಡ್ ಶಿಜಿ, ಫಸ್ಟ್ ದಿವ್ಯಶ್ರೀ, ಸೆಕೆಂಡ್ ಸ್ವಾತಿ, ಫಸ್ಟ್ ಉದಯ್ ಕುಮಾರ್, ಸೆಕೆಂಡ್ ಮಲ್ಲಿಕಾ, ಗೇಮ್ 3 ಪಾಸಿಂಗ್ ದ ಕಪ್ ಅಂತೇಳಿ ಫಸ್ಟ್ ಪ್ರೈಸ್ ರೇವತಿ, ಸೆಕೆಂಡ್ ರಾಜೇಶ್ವರಿ, ಥರ್ಡ್ ಮಲ್ಲಿಕಾ, ಸೆಕೆಂಡ್ ರಾಜೇಶ್ವರಿ ಇಲ್ವಾ, ಮಲ್ಲಿಕಾ, ಇನ್ನೊಂದು ಡೈಸ್ ಗೇಮ್ ಮಾಡಿದ್ದೆವು. ಅದರಲ್ಲಿ ಫಸ್ಟ್ ಪ್ರೈಸ್ ಹರೀಶ್, ಜಯಶ್ರೀ ಕೆ ಸೆಕೆಂಡ್, ಶೀಲಾವತಿ ಥರ್ಡ್ ಗೌರಿ, ಮ್ಯೂಸಿಕಲ್ ಚೇರ್ ಫಸ್ಟ್ ಪ್ರೈಸ್ ವಿಮಲಾ, ಸೆಕೆಂಡ್ ಭವ್ಯಶ್ರೀ, ಥರ್ಡ್ ಮನ್ವಿತಾ,
ಅನ್ವಿತಾ. ಗೇಮ್ ಥರ್ಡ್, ಫಸ್ಟ್ ಪ್ರೈಸ್ ಪ್ರಮೀಳಾ, ಸೆಕೆಂಡ್ ವಸಂತಿ, ಥರ್ಡ್ ಪ್ರಮಿತಾ ಡಿಸೌಜಾ. ಪ್ರಮಿತಾ ಡಿಸೋಜಾ. ನೆಕ್ಸ್ಟ್ ಗೇಮ್ ಪೂಜಾಶ್ರೀ, ಸೆಕೆಂಡ್ ಕಲಾವತಿ, ಫಸ್ಟ್ ಪ್ರಮೀಳಾ, ಸೆಕೆಂಡ್ ವಿಮಲಾ ಎಂ, ಇಲ್ವಾ? ವಿಮಲಾ. ಫಸ್ಟ್ ಪ್ರೈಸ್ ಹರೀಶ್, ಸೆಕೆಂಡ್ ಗಾಯತ್ರಿ, ಹೌಸಿ ಮಾಡಿದ್ದೆವು. ಮನ್ವಿತಾ ವಿ, ಜಲ್ದಿ 5, ಜಯಶ್ರೀ ಕೆ, ಬಾಟಮ್ ಲೈನ್, ಕಲಾವತಿ, ಯಶೋಧ, ಫುಲ್ ಹೌಸ್ ಗಾಯತ್ರಿ, ಯಕ್ಷಿತಾ, ಸೆಕೆಂಡ್ ಬ್ಯಾಚ್ ಇದು. ಯೋಗೇಶ್, ಟಾಪ್ ಲೈನ್ ಯೋಗೇಶ್, ಮಿಡ್ ಲೈನ್ ಯಶ್ಮಿತಾ, ಬಾಟಮ್ ಲೈನ್ ಅಮಿತಾ, ಫುಲ್ ಹೌಸ್ ಯಶ್ಮಿತಾ. ಅವಳು ತಕೊಳ್ಳಿ ಮತ್ತೆ. ಯಶ್ಮಿತಾ. ನೆಕ್ಸ್ಟ್ ಬ್ಯಾಚ್ ಇದು ಸುಲೋಚನಾ, ರೀತಾ ಎ, ಟಾಪ್ ಲೈನ್ ರೀತಾ, ರೀತಾ ಇಲ್ವಾ? ರೀತಾ ಇಲ್ವಾ? ಶ್ಯಾಮಲಾ, 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 ಹಾಂ. ಜಯಶ್ರೀ ಜಿ, ಜಯಶ್ರೀ ಜಿ, ಶ್ಯಾಮಲಾ, ಜಯಶ್ರೀ ಜಿ, ಫುಲ್ ಹೌಸ್ ಸುಲೋಚನಾ. ನೆಕ್ಸ್ಟ್ ಗೇಮ್ ರಕ್ಷಾ, ಫಸ್ಟ್ ಪ್ರೈಸ್ ಇದೆಲ್ಲ, ಎಲ್ಲವೂ ಫಸ್ಟ್. ರಕ್ಷಾ, ಜಯಶ್ರೀ, ಇದರಲ್ಲೆಲ್ಲ ಫಸ್ಟ್ ಪ್ರೈಸ್. ಜಯಶ್ರೀ, ನಂದಿನಿ,
ವಿದ್ಯಾ MC. ವಿದ್ಯಾ MC. ಸೆಕೆಂಡ್ ಗೇಮ್. ಕಮಲಾಕ್ಷಿ ಫಸ್ಟ್. ಕಮಲಾಕ್ಷಿ. ವಾಣಿಶ್ರೀ ಸೆಕೆಂಡ್. ಫಸ್ಟ್ ಪ್ರೈಸ್. ಸೆಕೆಂಡ್ ವಾಣಿಶ್ರೀ. ಥರ್ಡ್ ಸುಲೋಚನಾ. ಥರ್ಡ್ ಗೇಮ್ ಅದೇ ಬ್ಯಾಚಲ್ಲಿ. ಶಶಿಕಲಾ ಫಸ್ಟ್ ಪ್ರೈಸ್. ಸೆಕೆಂಡ್ ಪುಷ್ಪಾವತಿ. ಥರ್ಡ್ ನಂದಿನಿ. ಅಲ್ಲಿಗೆ ಒಂದು ಸೆಟ್ ಆಫ್ ಗೇಮ್ಸ್ ಮುಗೀತು. ಇನ್ನು ಮುಂದಿನದನ್ನು ರಮಾ ಅವರು ಹೇಳ್ತಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದುವರೆಗೆ ಬಹುಮಾನ ವಿಜೇತರೆಲ್ಲರಿಗೂ ಅಭಿನಂದನೆಗಳು. ಒಮ್ಮೆ ಎಲ್ಲರಿಗೆ ಸೇರಿ ಜೋರಾದ ಚಪ್ಪಾಳೆ ಬರಲಿ. ಜ್ಯೂಸ್ ಕುಡಿದದ್ದು ಗೊತ್ತಾಗಬೇಕು. ಥ್ಯಾಂಕ್ ಯು. ಇದು 19ನೇ ತಾರೀಕು ನಾವು ನಡೆಸಿದ ಗೇಮ್ಸ್. ಗೇಮ್ ನಂಬರ್ 1 ಚೆನ್ನ ಮತ್ತು ಡೈಸ್, ಕಡಲೆಕಾಳು ಮತ್ತು ಡೈಸಿನ ಒಂದಿಗೆ ಒಂದು ಗಮ್ಮತ್ತಾದ ಆಟ ಇತ್ತು. ಅದರಲ್ಲಿ ಫಸ್ಟ್ ಪ್ಲೇಸ್ ಅಶ್ವಿನಿ ಕುಮಾರಿ ಕೆ. ಅಶ್ವಿನಿ ಕುಮಾರಿ ಕೆ. ನಿಲ್ಲೋದು ಬೇಡ, ಚಪ್ಪಾಳೆ ಬರಲಿ. ಸೆಕೆಂಡ್ ಪ್ರೈಸ್ ಪ್ರಿಯಾಂಕಾ. ಇದು 2-3 ಬ್ಯಾಚಲ್ಲಿ ಆಡಿದೆವು. ಇನ್ನೊಂದು ಬ್ಯಾಚಲ್ಲಿ ಡಾಕ್ಟರ್ ನಿರುಪಮಾ ಫಸ್ಟ್ ಪ್ರೈಸ್. ಡಾಕ್ಟರ್ ನಿರುಪಮಾ ಫಸ್ಟ್ ಪ್ಲೇಸ್. ಚೈತ್ರ ಕೆ ಸೆಕೆಂಡ್. ಚೈತ್ರ ಕೆ ಸೆಕೆಂಡ್ ಪ್ಲೇಸ್. ಥರ್ಡ್ ಹರ್ಷಿತ್ ಥರ್ಡ್ ಪ್ರೈಸ್. ಹರ್ಷಿತ್. ಚಪ್ಪಾಳೆ ಬರಲಿ, ಖುಷಿಯಾಗಲಿ ಗೆದ್ದದಕ್ಕೆ. 3ನೇ ಬ್ಯಾಚಲ್ಲಿ ನಳಿನಾಕ್ಷಿ ಫಸ್ಟ್ ಪ್ರೈಸ್. ನಳಿನಾಕ್ಷಿ ಇಲ್ವಾ? ಬಂದ್ರ? ಓಕೆ. ಜ್ಯೋತಿ ಸೆಕೆಂಡ್ ಪ್ಲೇಸ್. ನಾಲ್ಕನೇ ಬ್ಯಾಚಲ್ಲಿ ಲಕ್ಷ್ಮೀಶಾ ಫಸ್ಟ್ ಪ್ರೈಸ್. ಸೆಕೆಂಡ್ ಪ್ರೈಸ್ ವಿಷ್ಣು ಕಿರಣ್. ಥರ್ಡ್ ರೋಹಿತ್ ಕುಮಾರ್. ಗೇಮ್ ನಂಬರ್ 2 ಬರ್ಸ್ಟಿಂಗ್ ದ ಬಲೂನ್ ಅಂತ ಮೋಸ್ಟ್ ಎಂಜಾಯ್ಡ್ ಗೇಮ್ ಇದು. ಲಕ್ಷ್ಮೀಶಾ ಫಸ್ಟ್ ಪ್ರೈಸ್. ಸೆಕೆಂಡ್ ಅಶ್ವಿನಿ. ಥರ್ಡ್ ಪ್ರೈಸ್ ಅಶ್ವಿನಿ ಕುಮಾರಿ ಕೆ. ಥರ್ಡ್ ಪ್ಲೇಸ್ ಅಶ್ವಿನಿ ಕುಮಾರಿ ಕೆ. ಗೇಮ್ ನಂಬರ್ 3 ಸೆಟ್ಟಿಂಗ್ ದ ಕಪ್ಸ್ ಅಂತ.
ಅದರಲ್ಲಿ ಬೇರೆ ಬೇರೆ ಬ್ಯಾಚಲ್ಲಿ ಆಡಿದ್ದು ಇಬ್ಬರಿಬ್ಬರೇ ಆಡಬೇಕಾದ್ರಿಂದಾಗಿ ಎಲ್ಲರಿಗೂ ಫಸ್ಟ್ ಪ್ಲೇಸ್ ಕೊಟ್ಟಿದ್ದೇವೆ 10 ಜನರಿಗೆ ಸಹ. ಓದ್ತಾ ಹೋಗ್ತೇನೆ, ದಯವಿಟ್ಟು ಸಾಲಾಗಿ ಬನ್ನಿ. ಹರ್ಷಿತ್, ಜ್ಯೋತಿ, ಯತಿನ್ ಕುಮಾರ್, ರೋಹಿತ್ ಕುಮಾರ್, ಅಶ್ವಿನಿ ಕೆ, ಲಕ್ಷ್ಮೀಶ, ಚೈತ್ರ, ಅಶ್ವಿನಿ ಕುಮಾರಿ ಕೆ, ವಿಶ್ವನಾಥ್, ನೆಕ್ಸ್ಟ್ ನೀವು ತಗೊಳ್ಳಿ. ಹೌಸಿ ಗೇಮ್ಸ್ ಇನ್ನೊಂದು ಬ್ಯಾಚಿಗೆ ಆಡಿದ್ದು. ಇದು 4ನೇ ಗೇಮ್ ಆಗಿತ್ತು. ಜಲ್ದಿ 5, ವಿದ್ಯಾ ಜೆ, ಟಾಪ್ ಲೈನ್ ವಿದ್ಯಾ ಜೆ ಅವರೇ ಪಡ್ಕೊಂಡ್ರು 2 ಪ್ರೈಸ್. ಹೌದು, ಜಲ್ದಿ 5 ಮತ್ತು ಟಾಪ್ ಲೈನ್. ಮಿಡಲ್ ಲೈನ್ ರೋಹಿತ್ ಕುಮಾರ್, ಬಾಟಮ್ ಲೈನ್ ಸುಧಾ, ಫುಲ್ ಹೌಸ್ ಅನ್ನ ಪಡ್ಕೊಂಡ್ರು ಪ್ರಿಯಾಂಕಾ KA. ನೋಡುವ ಒಂದ್ಸಲ ಎಲ್ಲರೂ ಚಪ್ಪಾಳೆ ಹಾಕಿ ಎಲ್ಲರಿಗೂ ಸೇರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಜುಳಾ ಮೇಡಮ್ ಹಾಗೂ ಮನೋರಮಾ ಮೇಡಮ್ ಅವರಿಗೆ, ಹಾಗೆ ಬಹುಮಾನ ವಿಜೇತರಾದರೆಲ್ಲರಿಗೂ ಧನ್ಯವಾದಗಳು. ಮುಂದೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಡಾಕ್ಟರ್ ದೀಪಕ್ ರೈ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಇವತ್ತಿನ ಈ ಸಂಭ್ರಮದಲ್ಲಿ ವೇದಿಕೆಯಲ್ಲಿರುವಂಥ ಡಾಕ್ಟರ್ ಭಾಸ್ಕರ್ ಅವರೇ, ಡಾಕ್ಟರ್ ಸತ್ಯನಾರಾಯಣ ಅವರೇ, ಡಾಕ್ಟರ್ SM ಪ್ರಸಾದ್ ಅವರೇ, ಸಿಟಿ ಆಸ್ಪತ್ರೆಯ ಎಲ್ಲ ಶೇರ್ ಹೋಲ್ಡರ್ಸ್, ಡೈರೆಕ್ಟರ್ಸ್ ಅವರೇ, ಮುಖ್ಯವಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳೇ, ಮಾಧ್ಯಮ ಮಿತ್ರರೇ, ಇವತ್ತು 15 ವರ್ಷ ಹಿಂದೆ ಒಂದು ನೂತನವಾಗಿ ಒಂದು ಪುತ್ತೂರಿಗೆ 100 ಬೆಡ್ ಹಾಸಿಗೆಯ ಒಂದು ಭಾವಚಿತ್ರವನ್ನು ಸೃಷ್ಟಿ ಮಾಡಿ ಇದಕ್ಕೆ ನಿಜವಾಗ್ಲೂ ನಾನು ಡಾಕ್ಟರ್ ಭಾಸ್ಕರ್ ಅವರಿಗೆ ಅಭಿನಂದಿಸ್ತೀನಿ. ಯಾಕಂದರೆ 15 ವರ್ಷ ಹಿಂದೆ ನಮ್ಮ ಪುತ್ತೂರಲ್ಲಿ ನಾನು ನೋಡುವಾಗ ಒಂದು 100 ಬೆಡ್ ಆಸ್ಪತ್ರೆಯಾಗಿಯೇ ಸೃಷ್ಟಿಯಾಗಿದ್ದು ಪುತ್ತೂರು ಸಿಟಿ ಆಸ್ಪತ್ರೆ. ಬೇರೆ ಆಸ್ಪತ್ರೆಗಳನ್ನ ನಾನು ನೋಡ್ತೀನಿ, ಅದು ಸಣ್ಣದಾಗಿ ಒಂದೊಂದು ಕೊಠಡಿ ಸೇರಿಸ್ಕೊಂಡು ಬಂದು ಮತ್ತೆ ದೊಡ್ಡದಾಗಿದ್ದು. ಈ ಒಂದು ವಿಷನ್ ಇಟ್ಕೊಂಡು ನಮ್ಮ ತುಂಬಷ್ಟು ಶೇರ್ ಹೋಲ್ಡರ್ಸು ಎಲ್ಲ ಒಟ್ಟು ಮಾಡಿ 15 ವರ್ಷ ನಿರಂತರವಾಗಿ ಪ್ರತಿ ವರ್ಷ ಶೇರ್ ಹೋಲ್ಡರ್ಸ್ಗೆ ಒಂದು ಪ್ರಾಫಿಟ್ ತೋರಿಸಿ ಪಾರದರ್ಶಕವಾಗಿ ನಡೆಸಿಕೊಟ್ಟಂಥ ಆಡಳಿತ ನಿರ್ದೇಶಕರು ಮತ್ತು ಎಲ್ಲ ನಿರ್ದೇಶಕರಿಗೆ ನಾನು ಮತ್ತೊಮ್ಮೆ ಅಭಿನಂದಿಸ್ತೀನಿ.
ಮುಖ್ಯವಾಗಿ ನಾವು ನೋಡಬೇಕಂದ್ರೆ ಸಿಟಿ ಆಸ್ಪತ್ರೆ, ನಾನು ಡಾಕ್ಟರ್ ಭಾಸ್ಕರ್ ಹತ್ರ ಕೆಲವು ಸಲ ಹೇಳಿದ್ದೀನಿ, ಚೇಂಜ್ ಈಸ್ ದ ಓನ್ಲಿ ಕಾನ್ಸ್ಟೆಂಟ್. ಹಾಗಾಗಿ ನಾವು ಮುಂದಿನ ದಿನದಲ್ಲಿ ಅತಿ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸ್ಕೊಡ್ಬೇಕಾಗ್ತದೆ. ಮಂಗಳೂರಲ್ಲಿ ಇರುವಂಥ ಏನೇನು ಸ್ಪೆಷಲಿಸ್ಟ್ ಇದ್ದಾರೆ, ಆ ಸ್ಪೆಷಲೈಸೇಷನ್ ಕೂಡ ಆ್ಯಂಡ್ ವಿತ್ ಸ್ಪೆಷಲಿಸ್ಟ್ ನಾವು ಇಲ್ಲಿ ನಾವು ಒದಗಿಸ್ಕೊಡ್ಬೇಕಾಗ್ತದೆ. ನಾವು ಯಾವತ್ತು ಕಂಟೆಂಟ್ ಆಗಿದ್ರೆ, ಅಂದರೆ ಆಯಿತು ನಮ್ಮ ಕೆಲಸ ಆಯಿತು ಮುಗೀತು ಅಂದರೆ ಅವತ್ತಿಗೆ ನಮ್ಮ ಕನಸು ಮುಗೀತು ಅಂತಲೇ ಅರ್ಥ. ನಾವು ಎಲ್ಲ ರೀತಿಯಲ್ಲೂ, ಯಾಕಂದರೆ ಇಲ್ಲಾದರೆ ನಮ್ಮದು ಮುಗೀತು, ಎಲ್ಲ ಕೆಲಸ ಮುಗೀತು, ನಾವು ಸುಮ್ಮನೆ ಇನ್ನು ಇದನ್ನು ಮಾಡ್ಕೊಂಡು ಕೂತ್ಕೊಂಡು ನೋಡುವ ಅಂದರೆ ಆವತ್ತಿಗೆ ಆ ಒಂದು ಉತ್ಸಾಹ ನಮ್ಮಲ್ಲಿ ಇರೋದಿಲ್ಲ. ಅದಕ್ಕಾಗಿ ನಾನು ಇವತ್ತು ಈ ವೇದಿಕೆಯಲ್ಲಿ ಡಾಕ್ಟರ್ ಭಾಸ್ಕರ್ ಹತ್ರ ನಾನೊಂದು ವಿನಂತಿ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಆದಷ್ಟು ಜಲ್ದಿ ಬೇಕಾಗಿರೋದಂಥದ್ದು ಒಂದು ಕ್ಯಾತ್ ಲ್ಯಾಬ್, ಅದಕ್ಕೆ ಬೇಕಾದಂಥ ಏನೇನು, ಹೌದು ಅದು ಸಣ್ಣ ವಿಷಯ ಅಲ್ಲ, ಇಟ್ ರಿಕ್ವೈರ್ಸ್ ಎ ಲಾಟ್ ಆಫ್ ಫೈನಾನ್ಷಿಯಲ್ ಆ್ಯಂಡ್ ಪ್ರೊಫೆಷ್ನಲ್ ಹೆಲ್ಪ್ ಆಲ್ಸೋ. ಆದರೆ ಖಂಡಿತವಾಗಲೂ ಸಿಟಿ ಆಸ್ಪತ್ರೆ ಪುತ್ತೂರಿನಲ್ಲಿ ಆ ಹಂತದಲ್ಲಿದೆ. ನಾವು ಖಂಡಿತವಾಗಲೂ ಈ ಹೈಟೆಕ್ ಕ್ಯಾತ್ ಲ್ಯಾಬನ್ನು ಒಂದು ನಾವು ಮಾಡಲೇಬೇಕಾಗ್ತದೆ, ಮಾಡ್ಬೋದು ಅಂತ ನನಗೆ ಇದೆ. ಹಾಗೆ 15 ವರ್ಷ ಒಂದು ಸಂಸ್ಥೆ ಹುಟ್ಟಾಕೋದು ದೊಡ್ಡದಲ್ಲ, ಸಂಸ್ಥೆಯನ್ನು ನಡೆಸೋದೊಂದು ಕಷ್ಟ. ಮುಖ್ಯವಾಗಿ ಇದರಲ್ಲಿ ಸಂಸ್ಥೆಯಲ್ಲಿ ಒಂದು ಆಸ್ಪತ್ರೆ ಅಂದರೆ ಎಲ್ಲರೂ ಹೇಳೋದು ವೈದ್ಯರು ಒಳ್ಳೆಯದಿದ್ದರೆ ಎಲ್ಲ ಸರಿಯಾಗ್ತದೆ ಅಂತ. ಖಂಡಿತವಾಗಲೂ ಹೌದು, ವೈದ್ಯರು ಒಳ್ಳೆಯ ರೀತಿಯಲ್ಲಿ ಇರಬೇಕು, ಒಳ್ಳೆಯ ಸರ್ವಿಸ್ ಕೊಡಬೇಕು. ಆದರೆ ಸರ್ವಿಸ್ ಪ್ರೊವೈಡ್ ಮಾಡೋದು ಯಾರು? ನಮ್ಮ ಸ್ಟಾಫ್ ನರ್ಸಸ್ಸು, ನಮ್ಮ ಡಿ ಗ್ರೂಪು, ನಮ್ಮ ಆ್ಯಂಬುಲೆನ್ಸ್ ಡ್ರೈವರ್ಸು, ಯಾರೇ ಇರಲಿ, ಎವ್ರಿ ಒನ್ ಈಸ್ ಎ ಪಾರ್ಟ್ ಆಫ್ ದ ಡೆವಲಪ್ಮೆಂಟ್ ಆಫ್ ದ ಪುತ್ತೂರು ಕ್ಲಬ್. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪುತ್ತೂರು ಸಿಟಿ ಹಾಸ್ಪಿಟ್ಲ್ ಇವತ್ತು ಪುತ್ತೂರಿನಲ್ಲಿ ಒನ್ ಆಫ್ ದಿ ಟಾಪ್ ಹಾಸ್ಪಿಟ್ಲ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇದಕ್ಕೆ ಶೇರ್ ಹೋಲ್ಡರ್ ಅಂತಲ್ಲ ನಾನು ಮಾತಾಡ್ತಾ ಇರೋದು, ಯಾಕಂದರೆ ನಾನು ತಾಲೂಕು ಆರೋಗ್ಯಾಧಿಕಾರಿಯಾಗಿ ನಾನು ಪ್ರತಿ ಆಸ್ಪತ್ರೆಗೆ ಇನ್ಸ್ಪೆಕ್ಷನ್ ಹೋಗ್ತೀನಿ, ಪ್ರತಿ ಆಸ್ಪತ್ರೆಗೆ, ಕ್ಲಿನಿಕ್ ಇರಲಿ, ಆಸ್ಪತ್ರೆಗೆ, ಎಲ್ಲದಕ್ಕೂ ಹೋಗ್ತೀನಿ. ಆದರೆ ಸಿಟಿ ಆಸ್ಪತ್ರೆ ಅಂತ ಇರುವಂಥ ಏನೇನು ಡಾಕ್ಯುಮೆಂಟೇಷನ್ಸು, ಏನೇನು ಫೆಸಿಲಿಟೀಸ್ ಇದೆ, ಎಲ್ಲ 100ಕ್ಕೆ 100 ಇದೆ. ಬೇರೆ ಆಸ್ಪತ್ರೆಗಳಲ್ಲಿ ಏನೋ ಮಾಡಿ ಹೆಚ್ಚು ಕಮ್ಮಿ ಮಾಡಿ ಅದನ್ನು ಪಾಸ್ ಮಾಡೋದು. ಆದರೆ ಸಿಟಿ ಆಸ್ಪತ್ರೆದು ಒಂದು ಸೈನ್ ಹಾಕ್ಬೇಕಾದ್ರೆ ನಾನು ಕಣ್ಮುಚ್ಚಿ ಸೈನ್ ಹಾಕ್ಬೋದು. ಇಷ್ಟೊಂದು ಪಾರದರ್ಶಕವಾಗಿ ಒಂದು ನಮ್ಮ ಆಡಳಿತ ನಿರ್ದೇಶಕರು ಮತ್ತು ಉಳಿದ ನಿರ್ದೇಶಕರು ಎಲ್ಲ ಅಷ್ಟು ಚೆನ್ನಾಗಿ ಒಳ್ಳೆಯದಾಗಿ ನಡೆಸ್ಕೊಂಡ್ಬಂದಿದ್ದಾರೆ. ನಾನು ಇವಾಗ ನನ್ನ ಸರ್ಕಾರಿ ಸೇವೆಯಲ್ಲಿ ನನಗೆ ಮೊದಲು ಪ್ರಾಕ್ಟೀಸ್ ಮಾಡಲಿಕ್ಕೆ ಅದು ಟೈಮ್ ಸಿಗ್ತಿತ್ತು. ಈಗ ಕೆಲವೊಮ್ಮೆ ವಾರಕ್ಕೆ ಒಂದು ಸಲ ಬಂದು ಪ್ರಾಕ್ಟೀಸ್ ಮಾಡಲಿಕ್ಕೂ ನನಗೆ ಕಷ್ಟ ಆಗ್ತದೆ. ಹಾಗಾಗಿ ಇವತ್ತು ಅದು ಏನಂದರೆ, ಎಲ್ಲ ನಮ್ಮ ಸ್ಟಾಫ್ನ ನೋಡಿದ್ದು ನಾನು ಬಿಳಿಬೆಟ್ಟೆಯಲ್ಲೇ. ಇವತ್ತು ಹತ್ರ ಬರುವಾಗಲೂ ಸಾಧಾರಣ ನನಗೆ ಪರಿಚಯ ಆಗ್ತಾ ಇರಲಿಲ್ಲ ಯಾರು ಅಂತ. ಹಾಗಾಗಿ ಇವತ್ತು ಸಾಧಾರಣ ನಮ್ಮ ಸ್ಟಾಫ್ಗೆ ನನ್ನ ಪರಿಚಯ ಆಗಿದೆ, ಮತ್ತು ನನಗೆ ಅವ್ರದ್ದು ಪರಿಚಯ ಆಗಿದೆ ಅಂತ ನಾನು ಎನಿಸ್ತಿದ್ದೀನಿ. ಇನ್ನೊಂದು ಆಸ್ಪತ್ರೆ ಅಂದರೆ ನಾವು ತುಂಬ ಹಂತದಲ್ಲಿ ನಾವು ನೋಡಬೇಕಾಗ್ತದೆ. ಹಾಸ್ಪಿಟ್ಲ್ ಈಸ್ ನಾಟ್ ಎ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಖಂಡಿತವಾಗ್ಲೂ ಅಲ್ಲ. ಇದು ಇಟ್ಸ್ ಎ ಟೋಟಲಿ ಸರ್ವಿಸ್ ಓರಿಯೆಂಟೆಡ್ ಇನ್ಸ್ಟಿಟ್ಯೂಷನ್. ಹೌದು, ಲಾಭ ಬೇಕೇ ಬೇಕು ಖಂಡಿತವಾಗ್ಲೂ, ಆದರೆ ಲಾಭಕ್ಕೆ ಒಂದೇ ನಾವು ಪೇಚಾಡಬಾರ್ದು. ಆ ಲಾಭಕ್ಕೆ ಒಂದೇ ಅಂತ ಮಾಡಿದರೆ ಅದು ಎಲ್ಲಾದರೂ ಅನಾಹುತ ಹಾಗೇ ಆಗ್ತದೆ. ಬಟ್ ನಾನು ನೋಡಿದಾಗೆ ನಮ್ಮಲ್ಲಿ ವೆರಿ ಪ್ರೊಫೆಷ್ನಲ್ ಡಾಕ್ಟರ್ಸ್ ಟೀಮ್ ಇದೆ.
ಒಳ್ಳೆ ಸರ್ವಿಸ್ ಓರಿಯೆಂಟೆಡ್ ಪರ್ಸನಾಲಿಟೀಸ್ ಇದ್ದಾರೆ. ಅದೇ ರೀತಿ ನಾನು ನೋಡಿದಾಗೆ ಬೇರೆ ಬೇರೆ ನಮ್ಮ ಸ್ಟಾಫು ಕೂಡ ನಮ್ಮ ಬಂದಂಥ ರೋಗಿಗಳ ಜೊತೆಗೆ ಇಲ್ಲಾಂದರೆ ಅವರ ಸಂಬಂಧಿಕರ ಜೊತೆಗೆ ಒಳ್ಳೆ ವರ್ತನೆಯಿಂದ ನೋಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ನಾನು ಒಂದು ವಿನಂತಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನದಲ್ಲಿ ಈ ಇನ್ಶೂರೆನ್ಸ್ ಓರಿಯೆಂಟೆಡ್ ಹೆಲ್ತ್ ಸ್ಕೀಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸಾಧಾರಣ ಎಲ್ಲರೂ ನಾವು ಒಂದೊಂದು ಇನ್ಶೂರೆನ್ಸ್ ಮಾಡಿರ್ತೀವಿ, ಹೆಲ್ತ್ ಇನ್ಶೂರೆನ್ಸ್. ಹಾಗಾಗಿ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಎಲ್ಲ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಸು ಇರಬೇಕು ಅಂತ ನಾನು ಇದೊಂದು ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಮ್ಟೈಮ್ಸ್ ವಿ ಲೂಸ್ ಪೇಷನ್ಸ್ ಬಿಕಾಸ್ ಅವ್ರು ನಮ್ಮಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂತ ಕೆಲವೊಂದು ಬೇರೆ ಜಾಗಕ್ಕೆ ಹೋಗ್ತಾರೆ. ಯಾಕಂದರೆ ನಾವು ಇಲ್ಲಿ ಇಷ್ಟೊಂದು ಒಳ್ಳೆ ಒಂದು ಇನ್ಸ್ಟಿಟ್ಯೂಷನಲ್ಲಿ, ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ, ಇಷ್ಟು ಒಳ್ಳೆ ಸುಸಜ್ಜಿತವಾದ ಆಸ್ಪತ್ರೆಯಲ್ಲಿ ನಾವು ಬಂದ ರೋಗಿಗಳನ್ನ ನಮ್ಮಲ್ಲಿ ಆ ಇನ್ಶೂರೆನ್ಸ್ ಇಲ್ಲ ಅಂತ ಹೇಳಿದಾಗ ಅವರು ವಂಚಿತರಾಗ್ತಾರೆ, ನಾವಲ್ಲ. ಸೊ ಎಲ್ಲ ನನ್ನ ದೃಷ್ಟಿಯಲ್ಲಿ ಆ್ಯಸ್ ಎ ಹೆಲ್ತ್ ಅಥಾರಿಟಿ ಐ ವಾಂಟ್ ಎ ವೆರಿ ಹೆಲ್ತಿ ಸೊಸೈಟಿ ಅಷ್ಟೇ. ನನಗೆ ಇನ್ನೇನು ಬೇಕಿಲ್ಲ. ಯಾಕಂದರೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಹೋದಾಗ ಕೆಲವೊಂದು ಹೆಚ್ಚು ಕಮ್ಮಿ ಒಂದು ಇದ್ದೇ ಇರ್ತದೆ. ಆದರೆ ದೊಡ್ಡ ಹಂತದಲ್ಲಿ ಏನೇ ಆದರೂ ಲೋಪಗಳಿದ್ದರೆ ನಾನು ಖಂಡಿತವಾಗ್ಲೂ ನಾನು ಅದಕ್ಕೆ ನಮ್ಮ ಲೈನ್ ಲಿಸ್ಟಿಗೆ ನಾನು ಸೈನ್ ಮಾಡೋದಿಲ್ಲ, ಹೇಳಿಯೇ ಬರ್ತೀನಿ. ಇತ್ತೀಚೆಗೆ ಕೂಡ ಒಂದು ಆಸ್ಪತ್ರೆಯಲ್ಲಿ, ದೊಡ್ಡ ಆಸ್ಪತ್ರೆಯಲ್ಲಿ ಅದು ಇಲ್ಲದೆ ನಾನು ಮಾಡೋದಿಲ್ಲ ಅಂತ ಹೇಳಿದ್ದೆ. ಬಿಕಾಸ್ ಇದನ್ನು ಯಾಕೆ ಹೇಳ್ಬೋದು ಅಂದರೆ, ನೀವು ಇಫ್ ಯು ಆರ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಸಮಥಿಂಗ್ ಎಲ್ಸ್ ಯು ಕ್ಯಾನ್ ಸ್ಪೀಕ್ ಯುವರ್ ಟಂಗ್. ಯಾವಾಗ ತಗೊಳ್ಳಿಕ್ಕೆ ಶುರು ಮಾಡ್ತೀವಿ ನಮಗೆ ಆ ಭಯ ಬರ್ತದೆ. ನಾನು ಈಗ ಭಯ ಇಲ್ಲದೆ ನಾನು ಎಲ್ಲರ ಹತ್ರ ಮಾತಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ. ಸೊ ಹಾಗಾಗಿ ನಾನು ತುಂಬ ಕ್ಲಿನಿಕ್ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ನಾನು ಐ ಮೇ ಸೌಂಡ್ ಎ ಬಿಟ್ ಹಾರ್ಶ್ ಸಮ್ಟೈಮ್ಸ್, ಬಟ್ ದಟ್ ಇಸ್ ಮೈ ನೇಚರ್. ಯಾಕಂದರೆ ಪಬ್ಲಿಕ್ ಹೆಲ್ತಲ್ಲಿ ನಾನು ಕಾಂಪ್ರಮೈಸ್ ಮಾಡಲಿಕ್ಕೆ ನಾನು ರೆಡಿ ಇಲ್ಲ. ದೆರ್ ಆರ್ ಸಮ್ ಗೈಡ್ಲೈನ್ಸ್ ಗೌರ್ಮೆಂಟ್ದಿರಲಿ, ದೆರ್ ಆರ್ IMAದಿರಲಿ ಗೈಡ್ಲೈನ್ಸ್ ವಿಚ್ ವಿ ನೀಡ್ ಟು ಫಾಲೋ. ಯಾಕಂದರೆ ನಾನು ಮೊದಲಿಗೆ ಹೇಳಿದಾಗೆ ನಮ್ಮದು ಸರ್ವಿಸ್ ಓರಿಯೆಂಟೆಡ್ ಪ್ರೊಫೆಷನ್, ಮನಿ ಕಮ್ಸ್ ನೆಕ್ಸ್ಟ್. ಸೊ ನಾವು ಎಷ್ಟು ಸರ್ವಿಸ್ ಕೊಡ್ತೀವಿ ಅದ್ರ ಮೇಲೆ ನಾಳೆ ನಮ್ಮ ಹೆಸರು ಉಳಿತದೆ ಹೊರತು ನಾವು ಎಷ್ಟು ಹಣ ಮಾಡಿದ್ದು ಅಂತ ನಮಗೆ ನಿಜವಾಗ್ಲೂ ನಮ್ಮಲ್ಲಿ ನಮ್ಮ ಹೆಸರು ಉಳಿಯೋದಿಲ್ಲ. ಹಾಗಾಗಿ ಎಲ್ಲ ನಮ್ಮ ವೈದ್ಯ ಮಿತ್ರರ ಹತ್ರ ಮತ್ತು ನಮ್ಮ ಸಿಬ್ಬಂದಿಯವರ ಹತ್ರ ಎಲ್ಲ ಒಂದು ವಿನಂತಿ ಮಾಡ್ತಾಯಿದ್ದೀನಿ, ಈ ಒಂದು ಸರ್ವೀಸ್ ಕೊಡೋದರಲ್ಲಿ ಯಾವತ್ತೂ ಕಮ್ಮಿ ಮಾಡಬಾರ್ದು. ಬಂದ ರೋಗಿಗಳ ಹತ್ರ ಒಳ್ಳೆಯದಾಗಿ ಮಾತಾಡಿ, ಅರ್ಧ ಗುಣ ಆಗೋದು ಅವರು ಚೆನ್ನಾಗಿ ಮಾತಾಡಿದರೆ. ಹಾಗೆ ಮತ್ತೊಮ್ಮೆ ಅದೇ ಡಾಕ್ಟರ್ SM ಪ್ರಸಾದ್ ಹೇಳಿದಾಗೆ ನಾವು ಡಬಲ್ ಆ್ಯಕ್ಟಿಂಗ್, ನಾನು ಇಲ್ಲಿದ್ದೆ ಶೇರ್ ಹೋಲ್ಡರ್ ಪ್ಲಸ್ ಅತಿಥಿನೂ ಕೂಡ ಮಾಡಿದ್ದಾರೆ. ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ಇಟ್ ಲಾಂಗ್. ಐ ಅಗೇನ್ ಕಂಗ್ರ್ಯಾಚುಲೇಟ್ the whole of Puttur City Hospital team for having done a wonderful job in the last 15 years, given Puttur one of the best healthcare facilities, and I hope in the coming future we will add on to this, and we will also give a good service and also a little bit profit for the shareholders. Thank you one and all. ಒಂದು ಉತ್ತಮ ಸೇವೆಯನ್ನು ಕೊಟ್ಟಾಗ ಸಮಾಜ ಅದನ್ನು ಗುರುತಿಸುತ್ತದೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಟ್ಟಂತಹ ಡಾಕ್ಟರ್ ದೀಪಕ್ ರೈ, ಮಾನ್ಯ ತಾಲೂಕು ಆರೋಗ್ಯಾಧಿಕಾರಿಗಳು, ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಹಾಗೆ ಮುಂದೆ ನಮ್ಮ ಆಡಳಿತ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಭಾಸ್ಕರ್ ಎಸ್ ಇವರು ಒಂದೆರಡು ಮಾತಾಡಲಿಕ್ಕಿದ್ದಾರೆ. ವೇದಿಕೆಯಲ್ಲಿರುವ ಗಣ್ಯರೇ, ಆಗಮಿಸಿದಂಥ ಎಲ್ಲ ಅತಿಥಿಗಳೇ ಹಾಗೂ ನಮ್ಮ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೇ, 15 ವರ್ಷ ಇವತ್ತು ನಾವು ನಾಳೆಲ್ಲ ನಾಡ್ದು ಮುಗಿಸ್ತಾ ಇದ್ದೇವೆ. 17-18 ವರ್ಷದ ಹಿಂದೆ ಒಂದು ಕನಸನ್ನು ಕಂಡು ಪುತ್ತೂರಿನಲ್ಲಿ ಇಂಥ ಒಂದು ಆಸ್ಪತ್ರೆ ಮಾಡಬೇಕು ಅಂತ ಹೇಳುವಾಗ ಮುಖ್ಯವಾಗಿ ಎಲ್ರಿಗೂ ಬೇಕಾಗುವಂಥದ್ದು ಒಂದು ಹಣದ ಬಲ.
ಅದನ್ನು ಎಲ್ಲರೂ ಸೇರಿ ಉಳಿದ ಡಾಕ್ಟ್ರುಗಳ ಜೊತೆ ಸೇರಿ ಮಾಡುವಂತ ಹೇಳುವಂಥ ಒಂದು ಯೋಜನೆಯನ್ನು ಹಾಕಿಕೊಂಡು ನಾವು ಬಂದಂಥ ಎಲ್ಲ ಡಾಕ್ಟ್ರಿಗೆ ಮೊದಲು ಹೇಳಿದ್ದೆ ಅಂತ ಹೇಳಿದರೆ, ನಮ್ಮ ಆಸ್ಪತ್ರೆಯ ಮೋಟೋ ಏನಿರ್ತದೆ ಅಂತೇಳಿದರೆ ಸರ್ವೀಸ್ ಫಸ್ಟ್, ಬಿಸ್ನೆಸ್ ನೆಕ್ಸ್ಟ್ ಅಂತೇಳಿ. ನಾವು ಖಾಲಿ ಬಿಸ್ನೆಸ್ಸಿಗೆ ಬೇಕಾಗಿ ಆಸ್ಪತ್ರೆ ಮಾಡೋದು ಬೇಡ, ನಾವು ಸರ್ವೀಸಿಗೆ ಬೇಕಾಗಿ ಆಸ್ಪತ್ರೆಯನ್ನು ಮಾಡಿ ಅದರಲ್ಲಿ ಬರುವಂಥ ಪ್ರಾಫಿಟನ್ನು ನಾವು ತಗೊಳ್ಳುವ ಅಂತೇಳಿದ್ದಕ್ಕೆ ಹೇಳಿದ್ದಕ್ಕೆ ಒಪ್ಪಿ ಬಂದಂಥ ಎಲ್ಲ ಡಾಕ್ಟರ್ ಮಿತ್ರರ ಸಹಕಾರದೊಂದಿಗೆ ಆಸ್ಪತ್ರೆಗೆ ಇಷ್ಟು ಮುಂದೆ ಬರಲಿಕ್ಕೆ ಕಾರಣ ಆಗಿದೆ. ಅದರ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಬಂದಂಥ ಎಲ್ಲ ಸಿಬ್ಬಂದಿಯವರು ಕೂಡ ಉತ್ತಮ ರೀತಿಯ ಸೇವೆಯನ್ನು ಕೊಡ್ತಾರೆ. ನಾವು ಎದುರು ಸಿಕ್ಕಿದಾಗ ಅವರನ್ನು ಹೊಗಳದೇ ಇರ್ಬೋದು, ನಾನಿದನ್ನು ಅವರ ಎದುರು ಕೂಡ ತುಂಬ ಸಲ ಹೇಳಿದ್ದೇನೆ. ಆದರೆ ಹಿಂದೆಯಿಂದ ನಮಗೆ ಬರುವಂಥ ಫೀಡ್ಬ್ಯಾಕ್, ಈಗಿನ ಯಾವುದೇ ಮ್ಯಾನೇಜ್ಮೆಂಟ್ ಏನನ್ನು ತಿಳಿದು ಮುಂದೆ ಹೋಗ್ತದೆ ಅಂತೇಳಿದರೆ ಫೀಡ್ಬ್ಯಾಕ್. ನಮ್ಮಲ್ಲಿ ಬಂದು ಸೇವೆ ತೆಗೆದುಕೊಂಡಂಥವರು, ನಮ್ಮಲ್ಲಿ ಸರ್ವೀಸ್ ತಗೊಂಡವರು ನಮ್ಮ ಆಸ್ಪತ್ರೆಯ ಬಗ್ಗೆ, ನಮ್ಮ ಸಿಬ್ಬಂದಿಯ ಬಗ್ಗೆ ಏನು ಅಭಿಪ್ರಾಯ ಕೊಡ್ತಾರೆ ಅದನ್ನು ನಾವು ನೋಡಿಕೊಂಡು ಮುಂದೆ ಹೋಗುವಂಥದ್ದು ಈಗಿನ ಕ್ರಮ. ನಾನಿಲ್ಲೀಗ ವೇದಿಕೆಯಲ್ಲಿ ನಿಂತು ನಿಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಏನು ಅಂತ ಹೇಳಿದರೆ, ನಮ್ಮಲ್ಲಿ ಬರುವಂಥ ಫೀಡ್ಬ್ಯಾಕ್ ಭಾಳ ಸಿಬ್ಬಂದಿಗಳ ಬಗ್ಗೆ ಅತ್ಯುತ್ತಮವಾಗಿದೆ. ಅಂದರೆ ನಾನು ಸರ್ವಶ್ರೇಷ್ಠ ಅಂತ ಹೇಳೋದಿಲ್ಲ. ಯಾಕೆಂತೇಳಿದ್ರೆ ಈ ಫೀಡ್ಬ್ಯಾಕ್ ಅಂತ ಹೇಳೋದು ಒಂದು ಸಬ್ಜೆಕ್ಟಿವ್. ಅವರಿಗೆ ಬಂದಾಗ ಇದು ಆಸ್ಪತ್ರೆ ಅಂತೇಳೋದು 24 ಗಂಟೆ ಸೇವೆ ಕೊಡಬೇಕಾದಂಥ ಒಂದು ಸಂಸ್ಥೆ. 24 ಗಂಟೆ ಒಂದೇ ರೀತಿಯ ಸೇವೆ ಕೊಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ನಮ್ಮ ಪ್ರಯತ್ನ ಅದು, ಅದೇ ರೀತಿ ಸೇವೆ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಪ್ರಯತ್ನ. ಆದರೆ ಅದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಉದಾಹರಣೆಗೆ ನಾನು ಇದು ಮೊದಲು ಸಹ ಹೇಳಿದ್ದೇನೆ, ಕೆಲವರು ಬಂದ ತಕ್ಷಣ ಅಲ್ಲಿ ಡಾಕ್ಟರ್ ಸಿಗ್ತಾರೆ, ಅವರ ಇನ್ವೆಸ್ಟಿಗೇಷನ್ ಕೂಡಲೇ ಆಗ್ತದೆ, ಟ್ರೀಟ್ಮೆಂಟ್ ಸಿಗ್ತದೆ, ಸ್ವಲ್ಪ ಹೊತ್ತಿನಲ್ಲಿ ಅವರ ಆಸ್ಪತ್ರೆಯಿಂದ ಹೋಗ್ತಾರೆ. ಆಗ ಅವರದ್ದು ಫೀಡ್ಬ್ಯಾಕ್ ಆಲ್ಮೋಸ್ಟ್ 99 ಇರ್ತದೆ. ಅದೇ ಪೇಷಂಟ್ ಬರುವಾಗಲೇ ಅಲ್ಲಿ ಡಿಲೇ ಆಗ್ತದೆ, ಅಥವಾ ಚೇಂಜ್ ಓವರ್ ಟೈಮ್ ಇರ್ತದೆ, ಫೋನ್ ಮಾಡುವಾಗ ಡಾಕ್ಟರ್ ಸಿಕ್ಕುವುದಿಲ್ಲ, ಇನ್ವೆಸ್ಟಿಗೇಷನ್ ಡಿಲೇ ಆಗ್ತದೆ, ಟ್ರೀಟ್ಮೆಂಟ್ ಆಗಿ ಹೋಗುವಾಗ ಅವರಿಗೆ ಸ್ವಲ್ಪ ಬೇಸರ ಆಗಿ ಆಗ್ತದೆ. ಇದನ್ನೆಲ್ಲ ನೋಡಿಕೊಂಡು ಅದಕ್ಕೆ ನಾನು ಹೇಳಿದೆ, ಅತ್ಯುತ್ತಮವಾಗಿದೆ ಅಂತ ಹೇಳುವಂಥ ಅಭಿಪ್ರಾಯ ನಮ್ಮ ಹತ್ರ ಬಂದಿದೆ. ಅದಕ್ಕಾಗಿ ನಾವೆಲ್ಲ ತುಂಬ ಖುಷಿ ಪಡ್ತೇವೆ. ಇನ್ನು ನಮ್ಮದೇ ಶೇರ್ ಹೋಲ್ಡರ್ ತಾಲೂಕು ಆರೋಗ್ಯಾಧಿಕಾರಿಯಾದ ಡಾಕ್ಟರ್ ದೀಪಕ್ ರೈ ಅವರು ಹೇಳಿದರು, ಇನ್ನೂ ಉನ್ನತೀಕರಿಸಿಕೊಳ್ಬೇಕು ಅಂತ. ನಾವು ಡೇ 1ನಿಂದ ಇದನ್ನೇ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಬೆಳವಣಿಗೆ ಅನ್ನು ಆಗಬೇಕಾದ್ರೆ ನಾವು ಅದರ ಬಗ್ಗೆ ಯಾವಾಗಲೂ ಆಲೋಚನೆ ಮಾಡ್ತಾ ಇರಬೇಕು. ನಾವು ದಿನನಿತ್ಯ ಇದೇ ಆಲೋಚನೆ ಮಾಡ್ತಾ ಇದ್ದೇವೆ, ಎಲ್ಲಿ ಯಾವ ಏರಿಯಾದಲ್ಲಿ ನಾವು ಇಂಪ್ರೂವ್ ಆಗ್ಬೋದು, ಯಾವ ಏರಿಯಾದಲ್ಲಿ ಇನ್ನೂ ನಾವು ಮೇಲೆ ಹೋಗಬೇಕು ಅಂತ ಹೇಳೋದನ್ನು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಫಿಸಿಕಲ್ ಇದಕ್ಕೆ ಅರೇಂಜ್ಮೆಂಟಿಗೆ ಹೋಗುವಾಗ ನಮಗೆ ಸ್ವಲ್ಪ ಸ್ಪೇಸಿನ ಒಂದು ಕನ್ಸ್ಟ್ರೈಂಟ್ ಇದ್ದ ಕಾರಣ ನಾವು ಆಲೋಚನೆ ಮಾಡಿದಷ್ಟು ಬೇಗ ನಮ್ಮ ಗ್ರೋತ್ ಆಗಲಿಲ್ಲ. ಇಲ್ಲದ್ರೆ ನಾವು ಕ್ಯಾತ್ ಲ್ಯಾಬ್, MRI ಇದೆಲ್ಲ ನಮ್ಮ ಪೈಪ್ಲೈನ್ನಲ್ಲಿ ಇರುವಂಥ ಆಲೋಚನೆ. ಟರ್ಷರಿ ಕೇರ್ ಹಾಸ್ಪಿಟಲ್ ಆಗಿ, ಈಗ ನಮ್ಮದು ಬೇಸಿಕಲಿ ಎ ಸೆಕೆಂಡರಿ ಕೇರ್ ಹಾಸ್ಪಿಟಲ್. ಅವರ್ ಏಮ್ ಈಸ್ ಟು ಮೇಕ್ ದಿಸ್ ಎ ಸೆಕೆಂಡರಿ ಕೇರ್ ಹಾಸ್ಪಿಟಲ್ ವಿಚ್ ವಿಲ್ ಬಿ ಆಫ್ ರಿಯಲ್ ಯೂಸ್ ಫಾರ್ ದಿಸ್ ಟೌನ್ ಆಫ್ ಪುತ್ತೂರು. ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು, ನಿಮಗೆ ಗೊತ್ತುಂಟು, ನಾನು ಹೇಳಬೇಕು ಅಂತಿಲ್ಲ, ಎಷ್ಟು ಪೇಷಂಟ್ಗಳು ನಮ್ಮ ಆಸ್ಪತ್ರೆಗೆ ಬಂದು ಬೇಸಿಕ್ ಇದು ಇನ್ವೆಸ್ಟಿಗೇಷನ್ ಎಲ್ಲ ಆಗಿ ದೆನ್ ವಿ ಸೆಂಡ್ ದೆಮ್ ಟು ಮ್ಯಾಂಗ್ಳೂರ್. ಯಾಕೆಂತೇಳಿದರೆ ಇಲ್ಲಿ ಅದಕ್ಕೆ ಮುಂದಿನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಅದನ್ನು ಆಗದಾಗೆ ಮಾಡಬೇಕು. ಎಲ್ಲರಿಗೂ ಟರ್ಷರಿ ಕೇರ್ ಟ್ರೀಟ್ಮೆಂಟ್ ಇಲ್ಲಿ ಕೊಡಬೇಕು ಅಂತ ಹೇಳುವಂಥ ಪ್ರಯತ್ನದಲ್ಲೇ ನಾವಿದ್ದೇವೆ. ನೋಡುವ, ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಆ ಒಂದು ಯೋಜನೆಗಳು ಕೂಡ ಸಕ್ಸಸ್ಫುಲ್ ಆಗ್ಬೋದು ಅಂತೇಳಿ, ನಿಮ್ಮೆಲ್ಲರ ಸಹಕಾರದೊಂದಿಗೆ ಇದು ಸಾಧ್ಯ ಆಗ್ತದೆ ಅಂತೇಳಿ ನನಗೆ ಧೈರ್ಯ ಇದೆ. ನಾವು ಮೊದಲಿನಿಂದ
ಮೇಂಟೈನ್ ಮಾಡಿಕೊಂಡು ಬಂದಂಥ ಪಾರದರ್ಶಕತೆ ಮತ್ತು ಆಸ್ಪತ್ರೆಯಲ್ಲಿ ಕೂಡ ಟ್ರಾನ್ಸ್ಪರೆನ್ಸಿ. NABH ಎಂಟ್ರಿ ಲೆವೆಲ್ ಅಂತ ನಾವು ಸುಮ್ಮನೆ ಬೋರ್ಡ್ ಹಾಕಲಿಲ್ಲ, ಆದಷ್ಟು ನಾವು ಅದನ್ನು ಪಾಲನೆ ಮಾಡ್ತಾ ಇದ್ದೇವೆ. ಇನ್ನು ಎಷ್ಟೋ ಸಂದರ್ಭದಲ್ಲಿ ತೊಂದರೆಗಳು ಬರ್ತದೆ. ತೊಂದರೆಗಳು ಬಂದಾಗ ನಾವು ಅದನ್ನು ತೊಂದರೆ ಬಂತು ಅಂತೇಳಿ ನಾವು ಆಲೋಚನೆ ಮಾಡ್ತಾ ನಮ್ಮ ಉತ್ಸಾಹ ಅಥವಾ ಧೈರ್ಯವನ್ನು ನಾವು ಕಳ್ಕೊಳ್ಬೇಕು ಅಂತಿಲ್ಲ. ಅವು ನಮಗೆ ಮುಂದಿನ ದಿನಗಳಲ್ಲಿ ಆ ಥರದ ತೊಂದರೆಗಳು ಬರದ ಹಾಗೆ ನಾವು ಹೇಗೆ ಮಾಡ್ಬೋದು, ಹೇಗೆ ನಾವು ಜಾಗ್ರತೆ ಮಾಡ್ಬೋದು, ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೋದು ಅಂತ ಹೇಳುವಂಥ ಆ ಪಾಠವನ್ನು ನಾವು ಅದರಿಂದ ಕಲಿತು ನಾವು ಮುಂದೆ ಹೋಗಬೇಕು. ಹಾಗೆ ಹೋದರೆ ಮಾತ್ರ ಸಕ್ಸಸ್ ಅಂತೇಳೋದು ಸಾಧ್ಯ. ಆ ದೃಷ್ಟಿಯಲ್ಲಿ ನಾವೆಲ್ಲ ನಿಮ್ಮೆಲ್ಲರ ಜೊತೆಗೂಡಿ ಹೋಗುವ ಅಂತ ಹೇಳ್ತಾ, ಅದಕ್ಕೆ ಖಂಡಿತ ನಮ್ಮ ಊರ ದೇವರಾದ ಶ್ರೀ ಮಹಾಲಿಂಗೇಶ್ವರನ ಆಶೀರ್ವಾದ ಮತ್ತು ಕೃಪೆ ಖಂಡಿತ ಇದೆ ಅಂತೇಳಿ ಭಾವಿಸ್ತಾ ಮತ್ತೊಮ್ಮೆ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತು ನಿಲ್ಲಿಸ್ತೇನೆ. ನಮಸ್ಕಾರ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ರೀತಿಯ ಸೇವೆಯನ್ನು ನಾವು ಪಾರದರ್ಶಕವಾಗಿ ನೀಡುವ ಅನ್ನುವ ಒಂದು ಮಾಹಿತಿಯನ್ನು ನೀಡಿದಂಥ ಡಾಕ್ಟರ್ ಭಾಸ್ಕರ್ ಎಸ್, ಆಡಳಿತ ನಿರ್ದೇಶಕರು, ಪುತ್ತೂರು ಸಿಟಿ ಹಾಸ್ಪಿಟಲ್, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳು. ಸಭಾ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ಡಾಕ್ಟರ್ ಸೂರ್ಯನಾರಾಯಣ್ ಸರ್ ಇವರಿಂದ. ಎಲ್ಲರಿಗೂ ವಂದನೆಗಳು. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಭಾಸ್ಕರ್ ಎಸ್ ಇವರಿಗೆ ಎಲ್ಲರ ಪರವಾಗಿ ವಂದನೆಗಳು. ಅದೇ ರೀತಿ ನಮ್ಮ ಪಾರ್ಟ್ನರ್ ಮತ್ತು ತಾಲೂಕು ಹೆಲ್ತ್ ಆಫೀಸರ್ ಆಗಿರುವಂತಹ ಡಾಕ್ಟರ್ ದೀಪಕ್ ರೈ ಅವರು ಇಂದಿನ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು, ವಂದನೆಗಳು. ವೇದಿಕೆಯಲ್ಲಿ ಇರುವಂಥ ಡಾಕ್ಟರ್ SM ಪ್ರಸಾದ್ ಇವರು ಅತಿಥಿಗಳ ಪರಿಚಯವನ್ನು ಮಾಡಿದರು. ಅವರಿಗೆ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ನಮ್ಮೊಟ್ಟಿಗೆ ಎಲ್ಲ ನಿರ್ದೇಶಕರು ಮತ್ತು ವೈದ್ಯ ಮಿತ್ರರುಗಳು ತಮ್ಮ ಕುಟುಂಬ ಸಮೇತರಾಗಿ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ಈ ಶುಭ ದಿನದ ವಂದನೆಗಳು. ಬಂದಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಅವರ ಮನೆಯವರಿಗೂ ಕೂಡ ವಂದನೆಗಳು. ಅದೇ ರೀತಿ ಈ ನಮ್ಮ ಸಿಬ್ಬಂದಿ ವೃಂದದವರಿಗೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಕೆಲವು ಸ್ಪರ್ಧೆಗಳನ್ನು ನಡೆಸಿಕೊಟ್ಟಂಥ ಮಂಜುಳಾ ಭಾಸ್ಕರ್ ಮತ್ತು ಮನೋರಮ ಸೂರ್ಯ ಇವರಿಗೂ ಕೂಡ ವಂದನೆಗಳು. ಪತ್ರಿಕಾ ವರದಿಗಾರರಿಗೂ ವಂದನೆಗಳು. ಅದೇ ರೀತಿ ಈ ಸ್ಥಳವನ್ನು ಒದಗಿಸಿಕೊಟ್ಟಂಥ ಸ್ಥಳದ ಮಾಲೀಕರಿಗೂ ಕೂಡ ವಂದನೆಗಳು. ಬಹುಶಃ ನಮ್ಮ ಆಸ್ಪತ್ರೆಯ ಪ್ರಾರಂಭ ಸುಮಾರು 2007ನೇ ಇಸ್ವಿಯಿಂದ ನಮ್ಮ ಮೀಟಿಂಗ್ಗಳಲ್ಲಿ ಆಗ್ತಾಯಿತ್ತು. ಆ ಸಂದರ್ಭದಿಂದ ಬಹುಶಃ ಮೊನ್ನೆ ನಡೆದೇ ಕಾಣ್ತದೆ. ಇವತ್ತಿನವರೆಗೆ ನಡೆದು ಬರಲಿಕ್ಕೆ ಈ ಥರ ಡೆವಲಪ್ ಆಗಲಿಕ್ಕೆ ಈಗಾಗಲೇ ಎಲ್ಲರೂ ಹೇಳಿದರು ಪುತ್ತೂರಿನಲ್ಲಿ ಒಳ್ಳೆಯ ಹೆಸರು ಉಂಟು ಅಂತೇಳಿ. ಆ ಹೆಸರು ಬರಲಿಕ್ಕೆ ಕಾರಣಕರ್ತಂಥ ಎಲ್ಲ ವೈದ್ಯ ಮಿತ್ರರುಗಳಿಗೂ ಸಿಬ್ಬಂದಿ ವರ್ಗದವರಿಗೂ ವಂದನೆಗಳು ಸಲ್ಲಿಸ್ತಾ ನಮ್ಮ ಆಸ್ಪತ್ರೆ ಇನ್ನಷ್ಟು ಅಭಿವೃದ್ಧಿ ಹೊಂದಲಿ ಅಂತೇಳಿ ಹಾರೈಸ್ತಾ ನಾನು ಮಾತುಗಳು ಮುಗಿಸ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು. ಎಲ್ಲರೂ ಭೋಜನ ಸ್ವೀಕರಿಸಿ ಹೋಗಬೇಕು ಅಂತ ಕೇಳಿಕೊಳ್ತೇನೆ. ಅದರ ಮೊದಲು ಕಲ್ಚರಲ್ ಪ್ರೋಗ್ರಾಮ್ಸ್ ಉಂಟು, ಅದನ್ನು ಆನಂದಿಸಿ ಮತ್ತು ತೆರಳಬೇಕು ಅಂತ ಕೇಳಿಕೊಳ್ತೇನೆ. ವಂದನೆಗಳು. ನಮ್ಮ ಸಂಸ್ಥೆಯ ಪರವಾಗಿ ಒಂದು ಸಣ್ಣ ಕಾಣಿಕೆಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಭಾಸ್ಕರ್ ಎಸ್ ಮತ್ತು ವೇದಿಕೆಯಲ್ಲಿರುವ ಗಣ್ಯರು. ಧನ್ಯವಾದಗಳು. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.